ಹಾಯ್ ನಮಸ್ಕಾರ ಸ್ನೇಹಿತರೆ, ಎಲ್ಲ ಹೇಗಿದ್ದೀರಿ? ವಿಡಿಯೋ ಮಾಡಲಿಕ್ಕೆ ಸ್ವಲ್ಪ ಬ್ಯುಸಿ, ಸ್ವಲ್ಪ ಕೆಲಸಗಳಿರುತ್ತೆ, ಹಾಗಾಗಿ ಸ್ವಲ್ಪ ಬ್ಯುಸಿ ಇದ್ದೀನಿ. ಹಾಗೆ ಡೈಲಿ ವಿಡಿಯೋ ಎಲ್ಲ ಮಾಡಲಿಕ್ಕೆ ಆಗ್ತಾಯಿಲ್ಲ. ಸ್ವಲ್ಪ ಸೌಂಡ್ ಬರ್ತಾ ಉಂಟು. ಮತ್ತು ಅಲ್ಲಿ ಬಟ್ಟೆ ಒಗಿತಿದ್ದಾರೆ, ಹಾಗಾಗಿ ಸ್ವಲ್ಪ ಸೌಂಡ್ ಬರ್ತಾ ಉಂಟು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆಯೇ ಏನಿಲ್ಲ, ಸ್ವಲ್ಪ ಹೊಟ್ಟೆ ನೋವಿತ್ತು, ಹಾಗಾಗಿ ಜೀರಿಗೆ ಕಷಾಯ ಮಾಡಿ ಕುಡಿತಾ ಇದ್ದೆ. ಸಿಂಪಲ್ಲಾಗಿ ನಾರ್ಮಲ್ ನೀರಿಗೆ ಜೀರಿಗೆ ಹಾಕಿ ಅದನ್ನು ಕುದಿಸಿ ಕುಡಿಯುವಂಥದ್ದು ಅಷ್ಟೇ. ಹೊಟ್ಟೆ ನೋವು ಇದ್ದರೆ ಕಮ್ಮಿ ಆಗುತ್ತೆ. ಹೊಟ್ಟೆ ನೋವು ಅಂದರೆ ಗ್ಯಾಸ್ಟ್ರಿಕ್ ಹೊಟ್ಟೆ ನೋವು ಅಥವಾ ಕೆಲವು ಬಾಡಿ ಹೀಟಾಗಿ ಹೊಟ್ಟೆ ನೋವು ಬರ್ತಲ್ಲ, ಅದಕ್ಕೆಲ್ಲ ತುಂಬ ಒಳ್ಳೆಯದು. ಆ್ಯಕ್ಚುಲಿ ಬಾಡಿ ತುಂಬ ಹೀಟಾಗಿದೆ, ಹಾಗಾಗಿ ಜೀರಿಗೆ ಕಷಾಯ ಕುಡಿತಾಯಿದ್ದೀನಿ. ನೈಟ್ ನಿದ್ದೆ ಇಲ್ಲ, ಮಗು ಅಂತ ತುಂಬ ಅಳೋದು, ಹಾಗಾಗಿ ನೈಟ್ ಕರೆಕ್ಟಾಗಿ ನಿದ್ದೆ ಮಾಡಲಿಕ್ಕೆ ಆಗ್ತಾಯಿಲ್ಲ. ಸೌಮ್ಯನ ಸಹ ಹಾಗೆ, ಅವಳಿಗೆ ಸಹ ಸರಿಯಾಗಿ ನಿದ್ದೆ ಮಾಡಲಿಕ್ಕೆ ಆಗ್ತಾಯಿಲ್ಲ. ಬಟ್ ಈಗ ಮಲಗಿದ್ದಾಳೆ ನೋಡಿ, ಮಲ್ಕೊಂಡಿದ್ದಾಳೆ. ಈಗ ಅವಳು ಸ್ನಾನ ಮಾಡಿ, ಮಗುದೆಲ್ಲ ಸ್ನಾನ ಆಗಿ ಅವಳು ಸಹ ಸ್ನಾನ ಮಾಡಿ ಮಲಗಿದ್ದು. ರಾತ್ರಿ ಒಂದು ನಿದ್ದೆ ಇಲ್ಲ, ಹಾಗೆ ಸ್ವಲ್ಪ ಹಗಲಲ್ಲಿ ಸ್ವಲ್ಪ ನಿದ್ದೆ ಮಾಡುವ ಅಂಥೇಳಿ ಮಲ್ಕೊಂಡಿದ್ದಾಳೆ. ಮಗಳು ನೋಡಿ ಅಲ್ಲಿ ಆ ಕಡೆ ಮಲಗಿದ್ದಾಳೆ. ಹಾಗೆಯೇ ಇನ್ನೊಂದು ನನಗೆ ನೀವೆಲ್ಲ ಕಮೆಂಟಲ್ಲಿ ತಿಳಿಸ್ಬೇಕು. ನಾಡ್ದು ನಾಮಕರಣ ಇದೆ ಮಗುವಿಗೆ, ಹಾಗಾಗಿ ಏನು ಹೆಸರಿಡ್ಬೋದು ಅಂತೇಳಿ ಒಂದು ಸಜೆಷನ್ ಮಾಡಿ. ನಮಗೆ ಎಲ್ಲಿ ಬೇಕು ಅಂತ ನಾವು ಅಂದ್ಕೊಳ್ತಾ ಇದ್ದೀವಿ. ಕೆಲವೆಲ್ಲ ಸಜೆಷನ್ಗಳು ಬಂದಿದೆ, ಬಟ್ ನೋಡೋ, ನೀವು ಸಜೆಷನ್ ಮಾಡಿ. ಯಾವುದಾದ್ರೂ ಒಂದು ಒಳ್ಳೆ ಹೆಸರಿದ್ದರೆ ಅದನ್ನ ಸೆಲೆಕ್ಟ್ ಮಾಡಿ ಅದೇ ಹೆಸರಿಡೋಣ. ಅವಳ ಜಾತಕದಲ್ಲಿ ಬೇರೆ ಅದು ಸ್ಪೆಲ್ಲಿಂಗ್ ಎಲ್ಲ ಬಂದಿದೆ, ಬಟ್ ನಾವು ಎಲ್ಲಿ ಇಡುವ ಅಂತೇಳಿ ಡಿಸೈಡ್ ಮಾಡಿದ್ದೀವಿ. ನನಗೆ ಕಮೆಂಟಲ್ಲಿ ತಿಳಿಸ್ಬೇಕು ನೀವು ಯಾವ ಹೆಸರನ್ನು ಇಡಬಹುದು ಅಂಥೇಳಿ. ಸ್ವಲ್ಪ ಯುನೀಕಾಗಿ ಚೆನ್ನಾಗಿರಲಿ, ಒಂದೊಳ್ಳೆ ಅರ್ಥ ಸಹ ಇರಲಿ, ಆಯಿತಾ? ನಾನು ಬಿಸಿಲಿದೆ ಅಂತ ಹೇಳಿ ಸ್ವಲ್ಪ ಐಟಮ್ನೆಲ್ಲ ಒಣಗ ಹಾಕಿದೆ. ಐಟಮ್ ಅಂತಂದರೆ ನಾಡಿದ್ದು 16 ದಿನ ಆದ ನಂತರ 17ನೇ ದಿನಕ್ಕೆ ಸೌಮ್ಯನಿಗೆ ಒಂದು ಉಂಡೆ ಮಾಡಿಕೊಡ್ಲಿಕ್ಕೆ ಉಂಟು. ಬಾಣಂತಿ ಉಂಡೆ ಅಂತಾರೆ, ಕೆಲವರಿಗೆ ಗೊತ್ತಿರ್ಬೋದು. ನಮ್ಮ ತುಳುವಲ್ಲಿ ಪೆದ್ಮೆದಿ ಉಂಡೆ ಅಂತ ಹೇಳ್ತಾರೆ, ಅದನ್ನು ಮಾಡಲಿಕ್ಕೆ ಉಂಟು. ಅದಕ್ಕೋಸ್ಕರ ಎಲ್ಲ ಸಾಮಾನು ಒಣ ಹಾಕಿದ್ದೆ. ಬಿಸಿಲಿತ್ತು, ಈಗ ಬಿಸಿಲೇ ಇಲ್ಲ. ಸುಮಾರು 1 2 3 4 5 6 7 8 9 ಬಗೆಯ ಐಟಮ್ನ ಹಾಕಿ ಆ ಉಂಡೆಯನ್ನು ಮಾಡ್ತಾರೆ ನೋಡಿ. ಇದೇ ಇಷ್ಟು ಐಟಮ್, ಇದಿಷ್ಟನ್ನು ಹಾಕಿ ಉಂಡೆ ಮಾಡ್ತಾರೆ. ಬಟ್ ಅದು ಉಂಡೆ ಮಾಡೋದು ಈಗ ನನಗೆ ಗೊತ್ತಿಲ್ಲ. ತಿಂದಿದ್ದೀನಿ, ಬಟ್ ನನಗೆ ಗೊತ್ತಿಲ್ಲ. ಇವಳ ಸಣ್ಣ ಅಕ್ಕನ ಅತ್ತೆ ಬರ್ತಾರೆ ಮಾಡಲಿಕ್ಕೆ ನೋಡಿ. ಇಲ್ಲಿ ಇದಿದು ಅಂಥದ್ದು ಓಮ, ಸಾಸಿವೆ, ಮೆಂತೆ, ಜೀರಿಗೆ, ಕಾಳುಮೆಣಸು, ಗುಂಡು ಮೆಣಸು, ಮತ್ತು ಇನ್ನೊಂದು ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ. ಇನ್ನು ಉದ್ದದ ಮೆಣಸು ಬೇಕು ಅಂತ ಅಂದ್ಕೊಳ್ತೀನಿ ನಾನು. ಅದಿನ್ನೂ ಇಲ್ಲ, ಅದನ್ನ ಒಣ ಹಾಕಬೇಕು. ನಾನು ಹಾಕಿದ್ದು ಫುಲ್ ಮೋಡ ಆಗಿದೆ. ಇದು ನಿನ್ನೆನೂ ಹಾಗೆ, ನಿನ್ನೆ ನಾವು ಹಾಕಲಿಲ್ಲ, ಯಾಕಂತಂದರೆ ಫುಲ್ಲು ಮೋಡನೇ ಇತ್ತು. ಮಳೆ ಬಂದರೆ ಮತ್ತೆ ಅಷ್ಟು ಫುಲ್ ಹಾಳಾಗುತ್ತೆ, ಹಾಗಾಗಿ ನಿನ್ನೆ ಹಾಕಲಿಲ್ಲ. ಮೊನ್ನೆ ಹಾಕಿದ್ವಿ. ಇವತ್ತು ಹಾಗೆ ನಾನು ಬಿಸಿಲಿದೆ ಅಂತೆಲ್ಲ ಹಾಕಿದೆ. ಇಲ್ಲಿ ನೋಡಿದ್ರೆ ಈಗ ಫುಲ್ಲು ಮೋಡ ಆಗಿದೆ. ಮಳೆ ಬರೋ ಮುಂಚೆ ತೆಗಿಬೇಕಾಗತ್ತೆ. ಬೆಳಗ್ಗೆಯಿಂದ ಒಂದ್ಸಲ ಬಿಸಿಲು ಬರುತ್ತೆ ಹೋಗುತ್ತೆ ಆಗ್ತಾ ಉಂಟು. ಹಾಗಾಗಿ ನಾನು ತೆಗಿಲಿಕ್ಕೇನು ಹೋಗೋದಿಲ್ಲ. ನೋಡು, ಹಾಗಿರಲಿ. ಆಮೇಲೆ ಜೋರು ಮಳೆ ಬಂತು ಅಥವಾ ಮಳೆ ಹನಿ ಆಯಿತು ಅಂತ ಹೇಳಿದ ಕೂಡಲೇ ತೆಗಿಬೇಕು. ನನಗೆ ಹೀಗೆ ಇಲ್ಲಿ ನಿಂತು ಕಾಯಬೇಕು ಸ್ವಲ್ಪ ಹೊತ್ತು. ಎಷ್ಟು ಹೊತ್ತಿಗೆ ಮಳೆ ಬರುತ್ತಂತ ಗೊತ್ತಿಲ್ಲ ಬೇರೆ, ನೋಡೋಣ. ಆ್ಯಕ್ಚುಲಿ ನಾಡ್ದು 21 ಅಂದರೆ ಭಾನುವಾರ ಮಗುವಿನ ನಾಮಕರಣ, ಅಂದರೆ ತೊಟ್ಟಿಲು ಶಾಸ್ತ್ರ ಅಂತೆಲ್ಲ, ಮಗುವಿನ ತೊಟ್ಟಿಲಿ ಆಗೋ ಶಾಸ್ತ್ರ, ಅದನ್ನ ಮಾಡಲಿಕ್ಕಿದೆ. ತುಂಬ ಜನಕ್ಕೇನು ಹೇಳಿಲ್ಲ, ಸ್ವಲ್ಪ ಜನಕ್ಕೆ ಹೇಳಿದೆ. ಯಾಕಂದ್ರೆ ನಮಗೆ ಇಲ್ಲಿ ಜಾಗ ಚಿಕ್ಕದು, ಬಂದವ್ರನ್ನೆಲ್ಲ ನೋಡ್ಕೊಳ್ಳಿ ಸ್ವಲ್ಪ ಕಷ್ಟ ಅನಿಸುತ್ತೆ. ಅಟ್ಲೀಸ್ಟ್ ಒಂದು ಕೂತ್ಕೊಳ್ಳಿಕ್ಕಾದ್ರೂ ಜಾಗ ಬೇಕಾಗುತ್ತೆ. ಬಟ್ ತುಂಬ ಕಂಜೆಸ್ಟೆಡ್ ಏರಿಯಾ, ನೀವು ಅದು ಗೊತ್ತಿರುತ್ತೆ ವಿಡಿಯೋ ನೋಡಿದವರಿಗೆಲ್ಲ. ಹಾಗೆ ನಾನು ಕೆಳಗಡೆ ನಮ್ಮ ಓನರ್ ಅಂಕಲಲ್ಲಿ ಕೇಳಿದೆ. ಕೆಳಗಡೆ ನಾವು ಕಾರ್ ಶೆಡ್ ಇದೆ, ಕಾರ್ ನಿಲ್ಲಿಸ್ತೀವಿ, ಹಾಗಾಗಿ ಅಲ್ಲಿ ನಾವು ಒಂದು ಊಟದ ವ್ಯವಸ್ಥೆ ಮಾಡುವ ಅಂತೇಳಿ ಕೇಳಿದೆ. ಸರಿ ಅಂತ ಹೇಳಿದರು. ಹಾಗೇನು ಟ್ಯಾಪ್ ಸಹ ಇದೆ. ಹಾಗೆ ಊಟದ ವ್ಯವಸ್ಥೆ ಒಂದು ಕೆಳಗೆ ಮಾಡಿ, ಮತ್ತು ಜಸ್ಟ್ ಬಂದವರಿಗೆ ಬಂದು ಮಗುವಿನ ನೋಡ್ಕೊಂಡು ಹೋಗಲಿಕ್ಕೆ ಮಾತ್ರ ಒಳಗಡೆ ಒಂದು ಅವಕಾಶ ಕೊಡ್ಬೋದು ಅಷ್ಟೇ. ಯಾಕಂತಂದರೆ ಹೇಳಿದ್ನಲ್ಲ ಜಾಗ ಚಿಕ್ಕದು ಅಂತೇಳಿ, ಹಾಗಾಗಿ ತುಂಬ ಕಷ್ಟ ಅನಿಸುತ್ತೆ. ಎಲ್ಲರ ಒಳಗೆ ನಿಲ್ಲಕ್ಕಾಗೋದಿಲ್ಲ, ಏನು ಮಾಡಲಿಕ್ಕಾಗೋದಿಲ್ಲ. ನಾವು ಅಡ್ಜಸ್ಟ್ ಮಾಡಿಕೊಂಡು ಇರೋದ್ರಲ್ಲಿ ಏನಾದರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಬಟ್ ನಾವು ಮಾಡೋದನ್ನ ನಿಲ್ಲಿಸ್ಲಿಕ್ಕಾಗೋದಿಲ್ಲ. ಹೇಗಿದೆ ಅಂತಂದರೆ ಒಬ್ರಿಗೆ ಹೇಳಿ ಒಬ್ಬರು ಬಿಡುವ ಹಾಗಿಲ್ಲ, ಹಾಗಿದೆ ಪರಿಸ್ಥಿತಿ. ಆದರೂ ನಾವು ತುಂಬ ಜನನ ಬಿಟ್ಟಿದ್ದೀವಿ, ಹೇಳಿದೆ. ಸೆಲೆಕ್ಟ್ ಮಾಡಿ ಸ್ವಲ್ಪ ಜನಕ್ಕೆ ಹೇಳಿದ್ದೀವಿ ಅಷ್ಟೇ. ಆಲ್ಮೋಸ್ಟ್ ಒಂದು 50-60 ಜನ ಆಗಬಹುದು ಅಷ್ಟೇ. 60 ಡೌಟ್ ನನಗೆ, ಯಾಕಂದರೆ ಆ ದಿನ ತುಂಬ ಫಂಕ್ಷನ್ಸ್ ಇದೆ. ನಾನು ಕಾಲ್ ಮಾಡಿದ್ರೆ ತುಂಬ ಜನ ಹೇಳಿದಷ್ಟೇ, ಆ ದಿನ ಫಂಕ್ಷನ್ ಇದೆ, ಹಾಗೆ ಬರಲಿಕ್ಕೆ ಆಗದಿದ್ದರೆ ಬೇಜಾರು ಮಾಡಬೇಡಿ ಅಂತೇಳಿ ಹೇಳ್ತಾಯಿದ್ರು. ಏನು ಮಾಡಲಿಕ್ಕಾಗೋದಿಲ್ಲ, ಅವರದ್ದು ಇಂಪಾರ್ಟೆಂಟ್ ಏನಾದರೂ ಫಂಕ್ಷನ್ ಇರುತ್ತೆ, ಪರವಾಗಿಲ್ಲ. ನೋಡೋಣ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ, ಟೆನ್ಷನ್ ಆಗುತ್ತೆ.
ಒಂದು ಮ್ಯಾನೇಜ್ ಮಾಡಲಿಕ್ಕೆ ನಾನು ಒಬ್ಬನೇ ನೋಡ್ಕೋಬೇಕು, ಎಲ್ಲದನ್ನು ಮ್ಯಾನೇಜ್ ಮಾಡಬೇಕು. ಹಾಗಾಗಿ ನಾನು ಅಡುಗೆಯನ್ನು ನಾವು ಮನೇಲಿ ಮಾಡಲ್ಲ, ಎಲ್ಲ ಹೊರಗಡೆ ತರಿಸೋದು. ಆದ್ರೂ ಬೇರೆ ರೀತಿಯಲ್ಲಿ ಸ್ವಲ್ಪ ಕೆಲಸ ಇರುತ್ತೆ, ಅರೇಂಜ್ಮೆಂಟ್ಸ್ ಎಲ್ಲ ಇರುತ್ತೆ. ಅದನ್ನ ಮಾಡಲಿಕ್ಕೆ ಒಬ್ಬನೇ ಆಗಿಬಿಟ್ಟು ಕೈಕಾಲೇ ಅಲ್ಲಾಡ್ತಿಲ್ಲ, ಹಾಗಾಗಿಬಿಟ್ಟಿದೆ. ಈ ಒಬ್ಬರೊಬ್ಬರಿದ್ದು ಏನಾದರೂ ಒಂದು ಫಂಕ್ಷನ್ ಇದ್ದಾಗ ಅದನ್ನು ಮ್ಯಾನೇಜ್ ಮಾಡಿರ್ತಾರಲ್ಲ, ಅವ್ರಿಗೆ ಗೊತ್ತಿರುತ್ತೆ ಆ ಕಷ್ಟ ಏನು ಅನ್ನೋದು. ನನಗೆ ಹಾಗೆ ಆಗಿದೆ ಪರಿಸ್ಥಿತಿ ಈಗ. ಹಾಗೆಯೇ ಮೊನ್ನೆ ನಂಗೊಂದು ಒಂದೆರಡು ಕಮೆಂಟ್ ಹಾಕಿದ್ರು, ನೀವು ಗಡ್ಡೆ ಹಾಕಿಬಿಟ್ಟಿದ್ದು, ಗಡ್ಡೆ ತೆಗೆಯೋದಿಲ್ವಾ, ಮಗು ಆಯ್ತಲ್ಲ ಅಂಥೇಳಿ. ಆ್ಯಕ್ಚುಲಿ ಗಡ್ಡೆ ಬಿಟ್ಟಿದ್ದು ಅವಳು ಪ್ರೆಗ್ನೆಂಟ್ ಅಂತಲ್ಲ, ಮೊದಲಿಂದ ನಾನು ಬಿಡ್ತಾ ಇದ್ದೆ. ಬಟ್ ಈ ಸ್ವಲ್ಪ ಜಾಸ್ತಿ ಬಂತಷ್ಟೇ, ಅದನ್ನು ಸ್ವಲ್ಪ ಟ್ರಿಮ್ ಮಾಡಬೇಕು ಲೈಟಾಗಿ. ಗಡ್ಡೆ ಇದ್ದರೆ ಏನೋ ಒಂದು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಇನ್ನೊಂದು ನನ್ನ ಮುಖ ಚಿಕ್ಕದು, ಗಡ್ಡೆದೇ ಸ್ವಲ್ಪ ಲುಕ್ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಗಡ್ಡವನ್ನು ಸ್ವಲ್ಪ ಬಿಟ್ಟಿದ್ದೀನಿ. ಖುಷಿ ಅನಿಸುತ್ತೆ ಆಯಿತಾ, ನಮ್ಮನ್ನು ಅಬ್ಸರ್ವ್ ಮಾಡಿ ನಮ್ಮ ಬಗ್ಗೆ ಏನಾದರೂ ಕಮೆಂಟ್ ಮಾಡಿ ಎಲ್ಲ ವಿಚಾರಿಸ್ತಿರಲ್ಲ, ತುಂಬ ಖುಷಿ ಅನಿಸುತ್ತೆ. ನಿಜವಾಗ್ಲೂ ಯಾವುದೋ ಜನ್ಮದೊಂದು ಬಾಂಧವ್ಯ ಅಂತ ಅಂದ್ಕೊಳ್ತೀನಿ ನಾನು, ನಮಗೂ ನಿಮಗೂ. ಹಾಗಾಗಿ ಈ ಜನ್ಮದಲ್ಲಿ ಈ ವಿಡಿಯೋ ಮುಖಾಂತರ ನಾವು ಮತ್ತೊಮ್ಮೆ ಒಂದಾಗಿದ್ದೀವಿ ಅಂತ ಅಂದ್ಕೊಳ್ತೀನಿ. ನಮ್ಮ ಈ ಕುಟುಂಬ ಹೀಗೆ ಇರಲಿ, ಯೂಟ್ಯೂಬ್ ಫ್ಯಾಮಿಲಿ ಅಥವಾ ಯೂಟ್ಯೂಬ್ ಫ್ಯಾಮಿಲಿ ಅಂತ ದೊಡ್ಡದಾಯಿತು, ನನ್ನ ಫ್ಯಾಮಿಲಿ ಅಂತ ಹೇಳ್ಬೋದು. ನಮ್ಮ ಕುಟುಂಬ ಇದೇ ರೀತಿ ಯಾವತ್ತೂ ಹೀಗೆ ಇರಲಿ, ಇದೇ ರೀತಿ ಪ್ರೀತಿ ನಿಮಗಿರಲಿ. ಸಾಧ್ಯ ಆದಷ್ಟು ಒಳ್ಳೊಳ್ಳೆ ವಿಡಿಯೋಗಳನ್ನ ಕೊಡಲಿಕ್ಕೆ ಟ್ರೈ ಮಾಡ್ತೀವಿ. ನನ್ನ ಪ್ಲ್ಯಾನ್ ಇದೆ, ಸ್ವಲ್ಪ ಹೊರಡಲ್ಲ ಹೋಗಲಿಕ್ಕೆಲ್ಲ ಪ್ಲ್ಯಾನ್ ಇದೆ. ನಾನು ಫಸ್ಟ್ ಹೋಗ್ತಾ ಇದ್ದೆ, ಆಮೇಲೆ ಸ್ವಲ್ಪ ಸ್ಟಾಪ್ ಮಾಡಿ ರೀಸನ್ನು ಕೆಲವ್ರಿಗೆ ಗೊತ್ತಿರ್ಬೋದು, ಅದು ಇನ್ನೊಮ್ಮೆ ಹೇಳ್ತೀನಿ. ಒಂದು, ನಾನು ಸೋಪ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆ ಸೋಪ್ನ ನಾನು ಅದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಬೇಕಾಗಿತ್ತು, ಅದನ್ನು ಮಾಡಿ ಟ್ರೈ ಎಲ್ಲ ನಾನು ಅದನ್ನ ಸ್ಯಾಂಪಲ್ ನೋಡಬೇಕಾಗಿತ್ತು. ಹಾಗಾಗಿ ಸ್ವಲ್ಪ ನಾನು ಅದ್ರ ಹಿಂದೆ ಬಿದ್ದು ಸ್ವಲ್ಪ ಗ್ಯಾಪ್ ಆಯಿತು. ಇನ್ನೊಂದು ವಿಷಯ ಬಂದು, ನಾನು ಒಬ್ಬನೇ ಆಗಿಬಿಟ್ಟೆ. ಒಬ್ಬನೇ ವಿಡಿಯೋ ಮಾಡಲಿಕ್ಕೆ ಆಗೋದಿಲ್ಲ ಅಂತಲ್ಲ, ಮಾಡ್ಬೋದು. ಬಟ್ ನನ್ನ ಒಂದು ಈ ಚಾನಲ್ ಮಾಡಿರುವಂಥ ಒಂದು ಥೀಮ್ ಅಂತಂದರೆ ಕಪ್ಪಲ್, ಅಂದರೆ ಕರಾವಳಿ ಕಪ್ಪಲ್ ಅಂತ ನಾನು ಮಾಡಿದ್ದು. ಕಪ್ಪಲ್ಲಾಗಿ ನಾವಿಬ್ಬರು ಮಾಡುವ ಅಂತೇಳಿ ಪ್ಲ್ಯಾನ್ ಮಾಡಿದ್ದು. ಅವಳು ವರ್ಕೆಲ್ಲ ಹೋಗ್ತಾಯಿದ್ಲು, ಹಾಗೆ ಅವಳೇ ಆಗ್ತಿರಲಿಲ್ಲ. ಬಟ್ ಇವಾಗ ಇನ್ನೂ ವರ್ಕ್ ಬಿಟ್ಟಿದ್ದಾಳೆ. ಮುಂದೆ ವರ್ಕಿಗೆ ಹೋಗುವಂಥ ಪ್ಲ್ಯಾನು ಸದ್ಯಕ್ಕೆ ಯಾವುದಿಲ್ಲ, ನೋಡೋಣ. ಹಾಗಾಗಿ ವೀಡಿಯೋನ ನಾವು ಕಂಟಿನ್ಯೂ ಮಾಡ್ತೀವಿ. ಆಗ ನಿಮಗೆ ಒಳ್ಳೊಳ್ಳೆ ವೀಡಿಯೋಗಳನ್ನ ಕೊಡಲಿಕ್ಕೆ 100% ಪ್ರಯತ್ನ ಪಡ್ತೀವಿ. ಓಕೆ ಸ್ನೇಹಿತರೆ, ಯಾಕೋ ಮಳೆ ಬರೋ ಹಾಗಿದೆ. ನಾನು ಸ್ವಲ್ಪ ಅದನ್ನೆಲ್ಲ ತೆಗೆಯುವಂಥದ್ದು ಏನಾದರೂ ನೋಡಬೇಕೀಗ. ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.